ರಸ್ತೆ ಸುರಕ್ಷತೆಯ ಬಗ್ಗೆ ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳಿಂದ ಶಾಲಾ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊರಟಗೆರೆ ತಾಲೂಕಿನ ಪೂರ್ವ ಕಾಲೇಜು ಮೈದಾನದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಭಿಯಾನದಡಿಯಲ್ಲಿ ಶಾಲಾ ಮಕ್ಕಳಿಗೆ ರಸ್ತೆಯ ಸುರಕ್ಷತೆಯ ಬಗ್ಗೆ ಹಾಗೂ ಪರಿವಾರದ ಕಾಳಜಿಯ ಬಗ್ಗೆ ಹೇಗೆ ಇರಬೇಕು ಎನ್ನುವುದರ ಬಗ್ಗೆ ಕೊರಟಗೆರೆ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಮಂಜುಳಾ ಎಂಎನ್ ವಿದ್ಯಾರ್ಥಿಗಳಿಗೆ ಜಾಗೃತಿಯ ಬಗ್ಗೆ ಮಾಹಿತಿ ನೀಡಿದರು. ನಗರದ ಎಎಸ್ಐ ಮಂಜುನಾಥ್ ಮಾತನಾಡಿ, ಶಾಲೆಗೆ ಬರುವಾಗ ಹಾಗೂ ಶಾಲೆಯಿಂದ ಹೊರಡುವಾಗ ಪಕ್ಕದಲ್ಲಿ ನಿರ್ಮಿಸಿರುವ ಫುಟ್ಪಾತ್ ಮೇಲೆ ವಿದ್ಯಾರ್ಥಿಗಳಾಗಲಿ ಸಾರ್ವಜನಿಕರಾಗಲಿ ಸಂಚರಿಸಬೇಕು. ಅದನ್ನು ಬಿಟ್ಟು ರಸ್ತೆಗೆ ಇಳಿಯುವುದು, ಗುಂಪು ಗುಂಪಾಗಿ ಒಟ್ಟೊಟ್ಟಿಗೆ ಹೋಗುವುದು, ಶಾಲೆ ಬಿಟ್ಟ ತಕ್ಷಣ ರಸ್ತೆಗೆ ಓಡುವುದು ಯಾವುದನ್ನು ಮಾಡಬಾರದು. ಫುಟ್ಪಾತ್ ಮೇಲೆ ನಡೆದುಕೊಂಡು ತಮ್ಮ ಮನೆಗಳಿಗೆ ತೆರಳಬೇಕು. ಇವೆಲ್ಲವೂ ಕೂಡ ತಮ್ಮಗಳ ಸುರಕ್ಷತೆಗಾಗಿ ಕಾನೂನು ನಿಯಮಗಳನ್ನ ಪಾಲಿಸಬೇಕು. ತಮ್ಮ ಜೀವವನ್ನು ಉಳಿಸಿಕೊಂಡು ಇತರರ ಜೀವವನ್ನು ಕಾಪಾಡುವುದೇ ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಇದುವೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಭಿಯಾನದ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಪೊಲೀಸ್ ಠಾಣಾ ಅಧಿಕಾರಿಗಳು, ತಾಲೂಕು ಕಚೇರಿಯ ಅಧಿಕಾರಿಗಳು ಹಾಜರಿದ್ದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಮಾಡಬಾರ್ದು ಅಂದರೆ ನಿಮ್ಮ ಸುರಕ್ಷತೆಗೋಸ್ಕರ ಇದು ನಡ್ಕೊಂಡು ಹೋಗಿ 3 ಜನ 4 ಜನ ಹೆಣ್ಮಕ್ಳು ನಾವು ಕಾಲೇಜ್ ಹೋಗೋದು ನೋಡಿದ್ದೀವಿ. ಆ ಸುತ್ತ ಲೈನಿಗೆ ನಡ್ಕೊಂಡು ಹೋಗ್ತಿರ್ತಾರೆ ನಿಮ್ಮ ಜೋಡಿನಲ್ಲಿ, ಅದು ಹೋಗ್ಬಾರ್ದು. ಆಕ್ಸಿಡೆಂಟ್ ಆದರೆ ಗೊತ್ತಲ್ಲ ನಿಂತಿದ್ದು ಸ್ಪಾಟು. ಅದರಿಂದ ರಸ್ತೆ ಬದಿನಲ್ಲಿ ಫುಟ್ಪಾತಲ್ಲಿ ಹಿಂದೆ ಮುಂದೆ ಹೋಗಬೇಕು ಮಕ್ಕಳು. ಅದನ್ನ ಹೇಳೋ ದೃಷ್ಟಿಗೆ ಇವಾಗ ಒಂದು ಬಂದಿದ್ದೀವಿ. ಸರಿ ಗೊತ್ತಿಲ್ಲ ಗೊತ್ತಾಯ್ತಾ? ಮಿಕ್ಕಿದ್ದು ನೀವು ಎಳೆ ಮಕ್ಕಳು ನಿಮಗೆ DL ಸಿಟಿ ಎಲ್ಲ ಬೇಡ, ಗೊತ್ತಾಗಲ್ಲ ನಿಮಗೆ. ರಸ್ತೆ ನೀವು ಪಾಲಿಸ್ಬೇಕು, ನಿಮ್ಮ ಮನೇಲಿ ಹೇಳಬೇಕು. ಗೊತ್ತಾಯ್ತಾ? ಅಪ್ಪ DL ಮಾಡಿಸ್ಕೊ, ಅಣ್ಣ DL ಮಾಡಿಸ್ಕೊಳ್ತಾ ನಿಮ್ಮ ಮನೆಗಳಲ್ಲಿ. DL ಇಂದಲೇ ನಿಮ್ಗೆ ಬೆಳೆ ಕಷ್ಟಪಟ್ಟಿರಲ್ಲ. ಆಕ್ಸಿಡೆಂಟ್ ಆದರೂ ನಿಮ್ಗೆ ಏನೂ ಬರಲ್ಲ. ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡೋಕ್ಕೂ ಕೂಡ ನರ್ಸಿಂಗ್ ಒಪ್ಪೋದಿಲ್ಲ, ಕೈಯಿಂದ ಕೊಡಬೇಕಲ್ಲ. ಗೊತ್ತಾಯ್ತಾ? DL ಇಂದಲೇ ನಿಮ್ಮ ಅಪ್ಪ ನಿಮ್ಮ ಮನೆ ಗಾಡಿನ ಒಪ್ಪಬೇಡಿ. ನಿಮ್ಮ DL ಕೋರ್ಸ್ ಮೊದಲು ನಮ್ಮ ಕೈಲಿ ಇರ್ತಾ ಇರಲಿ. ಅವಾಗ DL ಗಾಡಿ ಹತ್ರ ಅವ್ನು ನಡ್ಕೊಂಬಂದ್ಬಿಡಿ. ಯಾಕೆಂದರೆ ಒಂದು ಅಪಘಾತ ಆಯಿತು ಅಂದರೆ ಯಾವ ಸರ್ಕಾರ ಯಾವುದು